ಹಲೋ ನಮಸ್ಕಾರ, ತ್ರೀಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮರ್ವಾಯಿ ಬಸಳೆ ಕರಿ ಮಾಡ್ತಾ ಇದ್ದೇನೆ ಮಂಗಳೂರು ಸ್ಟೈಲಲ್ಲಿ. ಅದು ಹೇಗೆ ಮಾಡೋದು ಅಂತೇಳಿ ಹೇಳಿ ನಿಮಗೆ ತೋರಿಸ್ಕೊಡ್ತೇನೆ. ಬನ್ನಿ, ಸಾಮಗ್ರಿಗಳು ಬೇಕು ಅಂತೇಳಿ ಹೇಳಿ ನಿಮಗೆ ತೋರಿಸ್ಕೊಡ್ತೇನೆ. 1 ಬೌಲಷ್ಟು ಕಾಯಿ ಬೇಕು. ಇದಕ್ಕೆ ಕಾಯಿ ಜಾಸ್ತಿ, ಹಾಗಾಗಿ 1 ಬೌಲಷ್ಟು ಕಾಯಿ, ಒಂದು 10 ಮೆಣಸು, 4 ಬೆಳ್ಳುಳ್ಳಿ, ಸಣ್ಣ ಗಾತ್ರದ ಹುಳಿ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸಾಸಿವೆ, ಮತ್ತು 1/4 ಟೀ ಸ್ಪೂನಷ್ಟು ಅರಶಿನ, 2 ಟೀ ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, 1 ಈರುಳ್ಳಿ, ಮತ್ತು ಈರುಳ್ಳಿ ಟೊಮೆಟೊ ಬೇಯಲು ಹಾಕಲಿಕ್ಕೆ. ಇದು 1 ಇಡೀ ಬದನೆಕಾಯಿ ತಗೊಂಡಿದ್ದೇನೆ ನಾನು, ದೊಡ್ಡ ಬದನೆಕಾಯಿ, ಮತ್ತು 1 ಕಟ್ಟು ಬಸಳೆ ತಗೊಂಡಿದ್ದೇನೆ, ಮತ್ತು ಇಷ್ಟು ಮೊಳ್ಳಿ ತಗೊಂಡಿದ್ದೇನೆ. ಇದಿಷ್ಟು ಕಡಿಲಿಕ್ಕೆ, ಇದು ಬೇಯಿಸಲಿಕ್ಕೆ ಕುಕ್ಕರಲ್ಲಿಟ್ಟು ಬೇಯಿಸುವ. ಮೊದಲು ನಾವು ಇದನ್ನು ಬೇಯಿಸುವ. ಇವಾಗ ನಾನು ಈರುಳ್ಳಿ ಮತ್ತು 1 ದೊಡ್ಡ ಟೊಮೊಟೊ ಹಾಕಿದ್ದೇನೆ, 1 ಇಡೀ ಈರುಳ್ಳಿ ಹಾಕಿದ್ದೇನೆ, 1 ದೊಡ್ಡ ಟೊಮೊಟೊ ಹಾಕಿದ್ದೇನೆ ಬೇಯಲಿಕ್ಕೆ. ಅದಕ್ಕೆ ಈಗ ಈ ಬಸಳೆ ಸೊಪ್ಪು ಮತ್ತು ದಂಟು ಬದನೆಕಾಯಿ ಹಾಕುವ. 1-2 ವಿಸಿಲ್ ಹಾಕಲಿ. ಇವಾಗ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ ನಾನು, 1-1.5 ಟೀ ಸ್ಪೂನಷ್ಟು. ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇನೆ. ಇವಾಗ ಲಿಡ್ ಕ್ಲೋಸ್ ಮಾಡುವ. 1-2 ವಿಸಿಲ್ ಬಂದರೆ ಸಾಕು. ಕಡಿದುಕೊಂಡು ಬರುವ ಮೆಣಸು ಹುಳಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕುವ. ಇವಾಗ ರುಬ್ಬುವ. ಇವಾಗ ಆಗಿದೆ ನೋಡಿ, ಇಷ್ಟು ಸಾಕು. ಆನ್ ಮಾಡಿ ನೋಡುವ. ಬೆಂದಿದೆ. ಈಗ ಇದಕ್ಕೆ ಇನ್ನು ಮಸಾಲೆ ಹಾಕುವ. ಇವಾಗ ಮಸಾಲೆ ಹಾಕುವ. ಸ್ವಲ್ಪ ನೀರು ಆ್ಯಡ್ ಮಾಡುವ. ನೋಡಿ, ಸ್ವಲ್ಪ ದಪ್ಪ ಆಗಿದೆ. ನಾವು ಬದನೆಕಾಯಿ ಹಾಕೋದ್ರಿಂದ ಸ್ವಲ್ಪ ದಪ್ಪ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇಷ್ಟು ತೆಳು ಇರಲಿ, ದಪ್ಪ ಆಗ್ತದೆ. ಇನ್ನು ಬದನೆಕಾಯಿ ಹಾಕಿದ್ದೇವಲ್ವ, ದಪ್ಪ ಬರಲಿಕ್ಕೆ ಅಂತೇಳಿ ಹೇಳಿ ಬದನೆಕಾಯಿ ಹಾಕೋದು. ಹಾಗಾಗಿ 1 ಸ್ಪೂನು ಉಪ್ಪು ಹಾಕ್ಕೊಳ್ತೇನೆ. ಆಗ ಉಪ್ಪು ಹಾಕಿದ್ದೇನೆ ಬೇಯುವಾಗ. ಈಗ ಪುನಃ 1 ಸ್ಪೂನ್ ಉಪ್ಪು ಹಾಕಿದ್ದೇನೆ. ಇವಾಗ ಮೊಳಿ ಹಾಕಬೇಕು. ರಸದೊಟ್ಟಿಗೆ ಮೊಳಿ ಬೇಯಬೇಕು. ಮರ್ವಾಯಿ ಇದರಲ್ಲೇ ಬೇಯಲಿ, ಮಾಂಸ ಉದುರುವುದಿಲ್ಲ. ಹೀಗೆ ಹಾಕಿದರೆ, ನೀವು ಮೊದಲೇ ಹಾಕಿದರೆ ಮಾಂಸ ಉದುರ್ತದೆ. ಈಗ ನಾನು ತೊಳೆದು ತಗೊಬಂದಿದ್ದೇನೆ. ಇದನ್ನು ಕ್ಲೀನ್ ಮಾಡಿ ಹಾಕುವ. ಒಟ್ಟಿಗೆ ಕುದೀಲಿ. ಇವಾಗ ಕುದೀತಾ ಇದೆ. ಆಯಿತು. ಈಗ ಇನ್ನು ಸರ್ವ್ ಮಾಡುವ. ನಮ್ಮ ಮಂಗಳೂರು ಸ್ಟೈಲ್ನಲ್ಲಿ ಮರ್ವಾಯಿ ಬಸಳೆ ಕರಿ ರೆಡಿಯಾಗಿದೆ. ತುಂಬ ಸೂಪರಾಗಿರ್ತದೆ, ಟೇಸ್ಟ್ ಕೂಡ ಇರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ.